ಮಂಗಳೂರಿನ ಬೆಂದೂರ್ವೆಲ್ ಸಿಟಿ ಆರ್ಕಿಡ್ ಕಟ್ಟಡದಲ್ಲಿ ಒಲಿವ್ ಹೋಮ್ ಡೆಕೋರ್ ಮತ್ತು ಡಿಸೈನಿಂಗ್ ಮಳಿಗೆ ಉದ್ಘಾಟನೆಗೊಂಡಿತು. ರಾಜ್ಯ ವಿಧಾನ ಪರಿಷತ್ ಸದಸ್ಯ ಜೆಡಿಎಸ್ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಬಿಎಂ ಫಾರೂಕ್ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಆಧುನಿಕ ಡಿಸೈನ್ಗಳನ್ನ ಮಳಿಗೆ ಒಳಗೊಂಡಿದೆ. ಹಲವು ವಿನ್ಯಾಸಗಳಿರುವ ಕಲಾಕೃತಿಗಳು ಇರುವುದು ಮಳಿಗೆಯ ವಿಶೇಷತೆ. ಮಂಗಳೂರಿನಲ್ಲಿ ಇಂತಹ ಮಳಿಗೆಯ ಅಗತ್ಯ ಇದೆ. ಬೆಳವಣಿಗೆ ಹೊಂದುತ್ತಿರುವ ನಗರದಲ್ಲಿ ಆಧುನಿಕ ಶೈಲಿಯ ಮ್ಯಾಟಿಂಗ್, ವಿದೇಶಿ ವಿನ್ಯಾಸದ ಬೆಡ್ ಎಲ್ಲವೂ ಅಗತ್ಯ. ಮಳಿಗೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡಲಿ ಎಂದು ಶುಭ ಹಾರೈಸಿದ್ರು. ಹಲವು ವಿನ್ಯಾಸದ ಅವರಲ್ಲಿ ಅದೇ ಹೇಳಿದ ಆರ್ಟಿಸ್ಟು, ಆಮೇಲೆ ಎಲ್ಲ ಆಲ್ ಇನ್ ಒನ್ ಅಂಬ್ರೆಲಾ ಒಂದು ಕಡೆಯಾಗಿ ಒಂದು ಹೌಸ್ ಥರ ಎಲ್ಲ ವಿಧದ ನಾನಾ ರೀತಿಯ ಡಿಸೈನಿಂಗ್ಸು ಮತ್ತು ಅದಕ್ಕೆ ಬೇಕಾದ ಮೆಟೀರಿಯಲ್ಲು ಎಲ್ಲವನ್ನು ಇಲ್ಲಿ ಅನ್ನಿಸ್ಕೊಂಡಿದ್ದಾರೆ. ಒಳ್ಳೆಯ ಯಶಸ್ವಿಯಾಗಲಿ. ಅದೇ ರೀತಿ ಪಿಕಪ್ ಮತ್ತು ಫರ್ನಿಚರ್ಸು ಮತ್ತು ವಿದೇಶಿ ಬ್ಲೈಂಡ್ಸು ಮತ್ತು ವಾಲ್ಪೇಪರ್ ಅಂಥದ್ದು ಮತ್ತು ಬ್ಲೈಂಡ್ಸ್ ಮ್ಯಾಟ್ರಸ್ಸು, ಈ ಟವೆಲ್ಸು, ಈ ಹಲವು ರೀತಿಯ ನಾನಾ ಪ್ರಾಡಕ್ಟ್ಗಳನ್ನು ಹೊಂದಿರುವಂಥ ಆಲ್ ಇನ್ ಒನ್ ಹೌಸ್ ಅಂತ ಈ ಒಂದು ಸಣ್ಣ ಉದ್ದಿಮೆಯಲ್ಲಿ ಆರಂಭ ಮಾಡಿದ್ದು ಮುಂದೆ ಭಾಳ ಒಂದು ಯಶಸ್ವಿಗೊಳಿಸಲಾಗಿದೆ ಅಂತ ಹೇಳಿ ನಾನು ಹಾರೈಸ್ತೇನೆ. ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಮೊಯ್ದೀನ್ ಬಾವ ಮಾತನಾಡಿ, ಮಳಿಗೆ ಅಭಿವೃದ್ಧಿ ಹೊಂದಿ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಶಾಖೆಗಳು ನಿರ್ಮಾಣವಾಗಲಿ ಎಂದು ಹಾರೈಸಿದ್ರು. ದೇಶ ವಿದೇಶಗಳಿಂದ ಪ್ರಖ್ಯಾತವಾಗಿ ತಯಾರಿಸಲ್ಪಟ್ಟಂತಹ ಆ ವಸ್ತುಗಳನ್ನು ಜನರಿಗೆ ಅವರ ಕಾಲ್ನಡಿಯಲ್ಲಿ ತಲುಪಿಸುವಂಥ ಒಂದು ವಿಶೇಷ ಯತ್ನಕ್ಕೆ ಇವತ್ತು ಪಾಲುದಾರರಾದ ಅವರು ಕೈ ಹಾಕಿದ್ದಾರೆ. ಅವರಿಗೆ ಅಲ್ಲಾಹಿನ ಅನುಗ್ರಹ ಈ ಅಂಗಡಿಯ ಮೇಲೆ ಇರಲಿ. ಈ ಅಂಗಡಿಯ ನಂತರ ಅವರು ಇದರಲ್ಲಿ ಅಭಿವೃದ್ಧಿ ಹೊಂದಿ ಬಹಳಷ್ಟು ವ್ಯಾಪಾರಗಳನ್ನು ಈ ಭಾಗದಲ್ಲಿ ಮಾಡಿ ಈ ಜಿಲ್ಲೆಯಲ್ಲಿ ಮತ್ತು ಈ ರಾಜ್ಯದಲ್ಲಿ ಅನೇಕ ಶಾಖೆಗಳನ್ನು ಹೊಂದುವಂಥ ಒಂದು ಅನುಗ್ರಹಕ್ಕೆ ಅಲ್ಲಾಹು ಕಲ್ಪಿಸಲಿ ಅಂತ ಇರುವಂಥ ಶುಭಾಶಯವನ್ನು ಈ ಸಂದರ್ಭದಲ್ಲಿ ನಾನು ಅಲ್ಲಾಹನಂತ ಪ್ರತ್ಯೇಕ ದುವಾ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಶುಭಗಳಿಗಳಲ್ಲಿ ಅವರು ಮಾಡಿದಂಥ ಸಾಧನೆ ಎಲ್ಲ ಜನರಿಗೂ, ಈ ಭಾಗದ ಎಲ್ಲ ನಾಗರಿಕರಿಗೂ ಕೈಗೂಡಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಮಂಗಳೂರು ಝೀನತ್ ಬಕ್ಷ್ ಕೇಂದ್ರ ಜುಮಾ ಮಸೀದಿಯ ಖತೀಬರಾದ ಸದಾಕತ್ತುಲ್ಲಾ ಫೈಜಿ ದುವಾ ನೆರವೇರಿಸಿದ್ರು. ಸಯ್ಯಿದ್ ನೌಶಾದ್, ಅಮೀರ್ ಶೇಖ್, ನೌಸಿಲ್ ಹಸನ್ ರವರ ಪಾಲುದಾರಿಕೆಯಲ್ಲಿ ಸಂಸ್ಥೆಯು ಶುಭಾರಂಭಗೊಂಡಿದೆ. ಮಹಾನಗರ ಪಾಲಿಕೆ ಸದಸ್ಯ ನವೀನ್ ಆರ್ ಡಿಸೋಜಾ, ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ, ಎಸ್ಎಸ್ಎಫ್ ಮುಖಂಡ ಶಾಫಿ ಸಾದಿ ಬೆಂಗಳೂರು, ಈ ಸಂದರ್ಭ ಹಿರಿಯ ಅಬ್ದುಲ್ ಖಾದರ್, ಮೊಹಮ್ಮದ್ ಯೂನುಸ್, ನ್ಯಾಯವಾದಿ ಮೊಹಮ್ಮದ್ ಇಕ್ಬಾಲ್ ಮುಂತಾದವರು ಉಪಸ್ಥಿತರಿದ್ದರು. ಮಳಿಗೆ ಪಿಒಪಿ ಡೆಕರ್, ಕಾಂಪ್ರೇಟರಿ, ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಅಲ್ಯೂಮಿನಿಯಂ ಅಂಡ್ ಗ್ಲಾಸ್ ಪೇಂಟಿಂಗ್, ಬ್ಲೈಂಡ್ ಅಂಡ್ ಕರ್ಟನ್ಸ್, ಟೈಲ್ಸ್ ಅಂಡ್ ಪ್ಲಾಸ್ಟರ್ಸ್, ಫ್ಯಾಬ್ರಿಕೇಶನ್ ಕೆಲಸ ನಿರ್ವಹಿಸುವುದಾಗಿ ಪಾಲುದಾರರಾದ ನೌಸಿಲ್ ಹಸನ್ ತಿಳಿಸಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಮಂಗಳೂರು.